ತೋಡಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರ ನಿಗದಿಯಾಗಿದ್ದ ಇರುವೈಲು ಗ್ರಾಮ ಸಭೆಗೆ ವಿವಿಧ ಇಲಾಖೆಯ ಅಧಿಕಾರಿಗಳು ಗೈರು ಹಾಜರಾಗಿದ್ದರಿಂದ ಸಭೆಯನ್ನೇ ರದ್ದುಪಡಿಸಲಾಗಿದೆ. ಈ ಕುರಿತು ಗ್ರಾಮಸ್ಥರು ಪ್ರಶ್ನಿಸಿದ ಸಂದರ್ಭ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಇರುವೈಲು ಗ್ರಾಮ ಸಭೆಯು ಲಲಿತಾ ಮೊಗೇರಾ ಅಧ್ಯಕ್ಷತೆಯಲ್ಲಿ ಆರಂಭವಾದಾಗ ಅಧಿಕಾರಿಗಳ ಅನುಪಸ್ಥಿತಿ ಕುರಿತು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಶಿಕ್ಷಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಮಾತ್ರ ಬಂದಿದ್ದು, ಉಳಿದ ಇಲಾಖೆಗಳ ಅಧಿಕಾರಿಗಳಿಲ್ಲದೆ ಗ್ರಾಮಸಭೆ ನಡೆಸಬಾರದು ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಮಾಜಿ ಸದಸ್ಯ ಜಯರಾಮ್ ಬಂಗೇರ ಮಾತನಾಡಿ, ಗ್ರಾಮ ಸಭೆಯಲ್ಲಿ ಅತಿ ಅಗತ್ಯವಾಗಿ ಇರಬೇಕಾದಂತಹ ಗ್ರಾಮಕರ್ಣಿಕರು, ಮೆಸ್ಕಾಂ, ಪಶುಸಂಗೋಪನೆ ಸಹಿತ ಪ್ರಮುಖ ಇಲಾಖೆಗಳ ಅಧಿಕಾರಿಗಳೇ ಬಂದಿಲ್ಲ. ಇನ್ನು ವಿವಿಧ ಇಲಾಖೆಗಳ ಸಮಸ್ಯೆಗಳ ಕುರಿತು ಆ ಇಲಾಖೆಗಳ ಮಾಹಿತಿಯನ್ನು ಪಂಚಾಯತ್ ಅಧಿಕಾರಿಗಳು ಸದಸ್ಯರು ನೀಡಲು ಸಾಧ್ಯವೇ? ಗ್ರಾಮ ಸಭೆಗೆ ಕನಿಷ್ಠ 15 ಇಲಾಖೆಗಳ ಅಧಿಕಾರಿಗಳು ಇರಬೇಕು ಎಂದು ಹೇಳಿದರು. ಪ್ರವೀಣ್ ಆನಂದ, ಪ್ರಶಾಂತ್, ರಾಜೇಶ್ ನಾಯ್ಕ್, ಮೋಹನ್ ನಾಯ್ಕ್, ಪಂಜಾ ಅವರು ಈ ವಿಚಾರಕ್ಕೆ ಪೂರಕವಾಗಿ ಮಾತನಾಡಿದರು. ಉಳಿದ ಗ್ರಾಮಸ್ಥರು ಧ್ವನಿಗೂಡಿಸಿದ್ರು. ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರಿಗೆ ಆಗಬೇಕಾದ ಯಾವುದೇ ಕೆಲಸಗಳು ಆಗ್ತಾ ಇಲ್ಲ. ಗ್ರಾಮ ಸಭೆಯಲ್ಲಾದರೂ ಈ ಬಗ್ಗೆ ಕೇಳೋಣವೆಂದ್ರೆ ಅಧಿಕಾರಿಗಳೇ ಇಲ್ಲ ಎಂದು ಗ್ರಾಮಸ್ಥ ಶಂಕರ್ ನಾಯ್ಕ್ ಹೇಳಿದರು. ಇನ್ನು ಗ್ರಾಮಸ್ಥರು ಹಾಗೂ ಸದಸ್ಯರ ನಡುವೆ ತೀವ್ರವಾಗಿ ಮಾತಿನ ಚಕಮಕಿ ಉಂಟಾದಾಗ ಮಧ್ಯ ಪ್ರವೇಶಿಸಿದಂತಹ ನೋಟಲ್ ಅಧಿಕಾರಿ ಶೈಲಾ ಕೆ ಕಾರಿಗೆ ಎಲ್ಲರೂ ಒಟ್ಟಾಗಿ ಮಾತನಾಡಿದರೆ ಸಮಸ್ಯೆಗಳು ಅರ್ಥವಾಗುವುದಿಲ್ಲ. ಒಬ್ಬೊಬ್ಬರು ತಮ್ಮ ಸಮಸ್ಯೆಗಳನ್ನು ತಿಳಿಸಬೇಕು. ಸಭೆಗೆ ಗೈರಾದ ಅಧಿಕಾರಿಗಳ ಇಲಾಖೆಗಳಿಗೆ ನೋಟಿಸ್ ನೀಡಲಾಗುವುದು. ಈ ಸಂದರ್ಭ ಸಭೆ ನಡೆಸುವುದು ಅಸಾಧ್ಯ, ಮುಂದೂಡೋಣ ಎಂದು ಹೇಳಿದರು. ಸಭೆ ರದ್ದುಪಡಿಸಿದ ಬಳಿಕ ಗ್ರಾಮಸ್ಥರು ಹಾಗೂ ಸದಸ್ಯರ ನಡುವೆ ವೈಯಕ್ತಿಕ ವಿಚಾರವನ್ನಿಟ್ಟುಕೊಂಡು ಮಾತಿನ ಚಕಮಕಿಯೂ ಕೂಡ ನಡೆಯಿತು. ಪಿಡಿಒ ಶೇಖರ್, ಉಪಾಧ್ಯಕ್ಷ ಪ್ರವೀಣ್ ಶೆಟ್ಟಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಈ ಗ್ರಾಮ ಸಭೆಯಲ್ಲಿ ಜನರಿಗೆ ಇದ್ದಂತಹ ಹಲವಾರು ಸಮಸ್ಯೆಗಳಿಗೆ ಉತ್ತರ ಬೇಕಿತ್ತು. ಆದರೆ ಕಾರಣಾಂತರಗಳಿಂದ ಯಾವುದೇ ಆಡಳಿತದ ಅಧಿಕಾರಿಗಳು ಈ ಸಭೆಯಲ್ಲಿ ಭಾಗವಹಿಸಲಿಲ್ಲ. ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆ ಮತ್ತು ಫಾರೆಸ್ಟ್ ಗಾರ್ಡ್ ಇಬ್ಬರನ್ನು ಬಿಟ್ಟರೆ ಯಾವ ಅಧಿಕಾರಿಗಳು ಕೂಡ ಈ ಸಭೆಗೆ ಭಾಗವಹಿಸಲಿಲ್ಲ. ರೊಚ್ಚಿಗೆದ್ದಂತಹ ಎಲ್ಲ ನಾಗರಿಕರು ಸೇರಿದಂತಹ ನಾಗರಿಕರು ಕೇವಲ ಒಂದು 20-30 ಮಂದಿ ಮಾತ್ರ ಅವರು ಈ ಗ್ರಾಮ ಸಭೆಯನ್ನು ಕೋರಮ್ ಇಲ್ಲದ ಕಾರಣ ಮಾಡುವುದೇ ಬೇಡ, ನೀವು ಅಧಿಕಾರಿಗಳ ಸಮಕ್ಷಮದಲ್ಲಿ ಆಗಬೇಕು, ಇದನ್ನು ಮುಂದಾಡಬೇಕೆಂತ ಹೇಳಿ ನೋಡಲ್ ಅಧಿಕಾರಿಯವರನ್ನು ಪಟ್ಟು ಹಿಡಿದರು. ಆ ಕಾರಣದಿಂದ ಗ್ರಾಮ ಸಭೆ ರದ್ದಾಯಿತು. ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಎಲ್ಲ ಸದಸ್ಯರ ಅನುಮತಿ ಮೇರೆಗೆ ನಾವು ತೋಡಾರಿನಲ್ಲಿ ಗ್ರಾಮ ಸಭೆ ಇಡುವಂಥ ಒಂದು ನಿರ್ಣಯವನ್ನು ಮಂಡಿಸಿದ್ದೇವೆ. ಅದೇ ಥರ ಇವತ್ತು ನಾವು ತಾರೀಕು 12/10/2023 ತೋಡಾರು ಶಾಲೆಯಲ್ಲಿ ನಾವು ಇವತ್ತಿನ ಗ್ರಾಮ ಸಭೆಯನ್ನು ಮಾಡಿದ್ದೇವೆ. ಈ ಗ್ರಾಮ ಸಭೆಯಲ್ಲಿ ಜನಗಳ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಇಡುವಂಥ ಒಂದು ಗ್ರಾಮ ಸಭೆಯಲ್ಲಿ ಕೆಲವು ಮಾತಿನ ಗೊಂದಲದಿಂದ ಕೆಲವು ಅಧಿಕಾರಿ ವರ್ಗದವರು ಬರಲಿಲ್ಲ ಎನ್ನುವಂಥ ಒಂದು ಕಾರಣವನ್ನಿಟ್ಟು ಮತ್ತು ಆ ಸಭೆಗೆ ಕೋಲಂ ಇಲ್ಲ ಎನ್ನುವಂಥ ಒಂದು ಕಾರಣವನ್ನಿಟ್ಟು ಇವತ್ತಿನ ಈ ಗ್ರಾಮ ಸಭೆಯನ್ನು ರದ್ದು ಮಾಡಿದ್ದಾರೆ. ಅದಕ್ಕೆ ನಾವು ಆಕ್ಷೇಪವನ್ನು ಏನು ಮಾಡಲಿಲ್ಲ. ಇನ್ನೂ ಸಹ ನಾವು ಗ್ರಾಮ ಸಭೆ ಇಲ್ಲದ್ರೆ ವಾರ್ಡ್ ಸಭೆ ಯಾವುದು ಮಾಡಬೇಕಾದ್ರೆ, ಗ್ರಾಮ ಸಭೆ ಮತ್ತು ವಾರ್ಡ್ ಸಭೆ ಮಾಡಬೇಕಾದ್ರೆ ಕ್ವಾರಮ್ ಇದ್ದು ಗ್ರಾಮ ಸಭೆ ಮಾಡುವಂಥ ಒಂದು ನಿರ್ಣಯವನ್ನು ಮಾಡಿದ್ದೆ.